ಫೆಬ್ರವರಿ 1ರಂದು ಹೊಸಂಗಡಿಯಲ್ಲಿ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಕ್ರೀಡಾಕೂಟ. ಕಾಸರಗೋಡಿನ ಕಬಡ್ಡಿ ಇತಿಹಾಸದಲ್ಲಿ ದಾಖಲೆಯನ್ನು ನಿರ್ಮಿಸಿದ ಶ್ರೀ ಅಯ್ಯಪ್ಪ ಕೃಪಾ ವೀರಮಾರುತಿ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಹೊಸಂಗಡಿ ಇದರ ವತಿಯಿಂದ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಕ್ರೀಡಾಕೂಟವು ದಿನಾಂಕ ಫೆಬ್ರವರಿ 1, 2026ರಂದು ಆಯೋಜಿಸಲಾಗಿದೆ. ಕಬಡ್ಡಿ ಕ್ರೀಡಾಕೂಟವು ವೀರಮಾರುತಿ ವ್ಯಾಯಾಮ ಶಾಲೆ ಪರಿಸರದಲ್ಲಿ ನಡೆಯಲಿದ್ದು, ಕಾಸರಗೋಡು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಯೋಗದೊಂದಿಗೆ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ಈ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಪ್ರೊ ಕಬಡ್ಡಿ ಆಟಗಾರರು ಸೇರಿದಂತೆ ರಾಷ್ಟ್ರ, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಂಡ ಆಟಗಾರರು 8 ಬಲಿಷ್ಠ ತಂಡಗಳಲ್ಲಾಗಿ ಭಾಗವಹಿಸಲಿದ್ದಾರೆ. ಕ್ರೀಡಾಕೂಟದ ವಿಜೇತ ತಂಡಗಳಿಗೆ ಪ್ರಥಮ ನಗದು 50,000, ದ್ವಿತೀಯ 30,000, ತೃತೀಯ ಮತ್ತು ಚತುರ್ಥ ತಲಾ 10,000, ಇವುಗಳ ಜೊತೆಗೆ ಶಾಶ್ವತ ಫಲಕವನ್ನು ಪ್ರದಾನ ಮಾಡಲಾಗುವುದು. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ.